ನೀವೆಂತ ಲವ್ ಮಾಡಿದ ನಂತರ ಫುಲ್ ಖುಷಿಯಾ ಏನಾದರೂ ಸ್ಯಾಡ್ ಸ್ಟೋರಿ ಉಂಟಾ? ಹ್ಯಾಪಿಯಾ? ನಾನು ಅಲ್ಲ, ನಿಮಗೆ ನನ್ನಂತ ಹುಡುಗಿ ಸಿಗ್ಬೋದಾ? ಯಾವ ಗುಣ ಇಷ್ಟ? ಎಲ್ಲ ಓಪನ್ ಆಗಿ ಹೇಳ್ತಾಳೆ, ಯಾವುದನ್ನು ಮುಚ್ಚುಮರೆ ಮಾಡುದಿಲ್ಲ ಅಷ್ಟೇ. ಈಗ ಕಾಲ್ ದೆಪ್ಪರ ಅಪ್ಪುಜ ಅಂತ ಬೈದದ್ದು ಮಾರ ನನಗೆ ಎಲ್ಲ ಇದ್ರು, ಸ್ಟಾಫ್ನವರೆಲ್ಲ ಇದ್ರು, ಇವರು ಬೈದದ್ದು ನನಗೆ ಆಯ್ತಾ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸೊ ವಾಯ್ಸ್ ಕೇಳಿಸ್ತಾ ಇರಲ್ಲ, ಹಾಗಾಗಿ ನಾನು ವಾಯ್ಸ್ ಕೊಟ್ಟು ಹೇಳ್ತಾ ಇದ್ದೇನೆ. ಇನ್ನು ವಾಯ್ಸ್ ಬೇರೆ ವಿಡಿಯೋ ಬೇರೆ ಅಂತ ಹೇಳಬೇಡಿ. ಎಸ್, ಮೊದಲನೇದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಆ್ಯಂಡ್ ಅಭಿಮತ ಟಿವಿಯಲ್ಲಿ ಇವತ್ತು ಕೂಡ ಮಧ್ಯಾಹ್ನ 2 ಗಂಟೆಗೆ, ಇದು ಆಲ್ರೆಡಿ ವ್ಲಾಗ್ ಹೋಗುತ್ತಾ ಗೊತ್ತಿಲ್ಲ, 2 ಗಂಟೆಗೆ ಮತ್ತೆ ಟೆಲಿಕಾಸ್ಟ್ ಇದೆ ನನ್ನ ಸಂದರ್ಶನ. ಸೊ ದಯವಿಟ್ಟು ನೋಡಿ. ಆ್ಯಂಡ್ ಯೂಟ್ಯೂಬ್ ಚಾನಲಲ್ಲಿ ಕೂಡ ಉಂಟು, ಅಭಿಮತ ಟಿವಿ ಅಂತ ಹಾಕಿದರೆ ಅದರಲ್ಲಿ ಬರುತ್ತೆ. ಸೊ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ, ಸೊ ಇವತ್ತು ಕೂಡ ನಾನು ಡೈಲಿ ಲೈಫ್ ವ್ಲಾಗ್ ಮಾಡ್ತಾ ಇದ್ದೇನೆ. ಜೊತೆಗೆ ನನ್ನ ಲವ್ ಸ್ಟೋರಿ ಕಂಟಿನ್ಯೂ ಆಗ್ತಾ ಇದೆ. ಎಷ್ಟು ಇನ್ನು ಹೇಳಬೇಡಿ, ಯಾವ ದೇವರೇ ಇವರದ್ದು ಲವ್ ಸ್ಟೋರಿಯನ್ನು ಇಷ್ಟು ಇದು ಮಾಡ್ತಿದ್ದಾರೆ ಅಂತ. ಸೊ ಬನ್ನಿ ವ್ಲಾಗ್ ಶುರು ಮಾಡೋಣ. ಇಷ್ಟು ತೋಟಕ್ಕೆ ಬಂದ್ವಿ, ನನ್ನ ಹಸ್ಬೆಂಡ್ ಇದ್ದಾರೆ ಇಲ್ಲಿ. ಸೊ ಅವ್ರ ಹತ್ರ ಕ್ವಶನ್ ಕೇಳ್ತೇನೆ. ನಿನ್ನೆ ನಾನು ಹೇಳಿದ್ದೆ ಅಲ್ವಾ ಯಾವೆಲ್ಲ ಪ್ಲೇಸಲ್ಲಿ ಮೀಟ್ ಆಗಿದ್ವಿ ಅಂತ. ಸೊ ನಾವು ಫಸ್ಟ್ ಮೀಟ್ ಆದ್ದು ಎಲ್ಲಿ? ಫಸ್ಟ್ ಮೀಟ್ ಆದ್ದು ನರಹರಿ. ಹಾಂ, ಫಸ್ಟ್ ಮೀಟ್ ಆದದ್ದು ಬಸ್ ಸ್ಟ್ಯಾಂಡ್. ನೋ, ನೋಡಿ ಗೊತ್ತಿಲ್ಲ ಇವರಿಗೆ. ಫಸ್ಟ್ ಮೀಟ್ ಆದ್ದು ಕಾಲೇಜಲ್ಲಿ, ಕರೆಕ್ಟಾ? ಹಾಂ. ಫಸ್ಟಿಗೆ ನೀವು ಮುಖ ನೋಡಿದ್ದು ಹೇಗೆ ಹೇಳಿ? ಹೇಗೆ ಅಂದರೆ ಮುಖ ನೋಡಿದ್ದು ಹೇಗೆ ನೆನ್ಪುಂಟಾ? ಎಂತ ಗೊತ್ತುಂಟಾ, ನಾನು ಯಾವುದು 207 ಕ್ಲಾಸಲ್ಲಿ ಏನಿದ್ದೆ, ನೀವು ಹೊರಗಡೆ ಕಾರಿಡಾರಲ್ಲಿ ಬಂದ್ರಿ, ಮಾತಾಡ್ಲಿಕ್ಕೆ ಅಂತ ಬಂದದ್ದು. ನೀವು ಕೂಡ ಕೆಳಗೆ ನೋಡಿದ್ದು, ನಾನು ಕೂಡ ಕೆಳಗೆ ನೋಡಿದಲ್ದೆ ಇಲ್ಲ. ಆಂಡ ಚಾಂಡ ಎಂಚೊಲ್ಲಾರು ಹಾಗೆ ಹೇಗಿದ್ದೀರಿ ಕೆಳಗೆ ನೋಡಿ ಮಾತಾಡಿದಾಯ್ತಾ, ನೆಲಕ್ಕೆ ನೋಡಿ ಮಾತಾಡಿದೆವರು. ನಾನು ಕೂಡ ಹಾಗೆ ಮಾತಾಡಿದ್ದು, ಫಸ್ಟ್ ಮಾತಾಡಿದ್ದು ನಾವು ಹಾಗೆ. ಸೊ ನೆಕ್ಸ್ಟ್ ಮೀಟ್ ಆದ್ದು ನರಹರಿ ಪರ್ವತ ಅಲ್ಲ, ಅದು ಕೂಡ ಕೋಇನ್ಸಿಡೆಂಟ್ಲಿ ನಾವು ಮ್ಯಾಚಿಂಗ್ ಡ್ರೆಸ್ ಹಾಕಿದ್ವಿ, ಕರೆಕ್ಟ್ ನೆನಪುಂಟು, ಬ್ಲೂ ಕಲರ್. ಸೊ ದೇವಸ್ಥಾನಕ್ಕೆ ಹೋದ್ವಿ. ಆನಂತರ ಸೂರ್ಯ ದೇವಸ್ಥಾನಕ್ಕೆ ಅತ್ತೆ ಜೊತೆ, ಇವರು ಅಮ್ಮನನ್ನು ಕರ್ಕೊಂಡು ಬಂದಿದ್ರು. ಸೊ ಅತ್ತೆ ಜೊತೆ ಸಾಧಾರಣ ಹೋಗಿದ್ದೇನೆ ಟೆಂಪಲ್ಗೆಲ್ಲ. ಸೊ ಮದುವೆಗಿಂತ ಮುಂಚೆ ಈ ವ್ಲಾಗ್ ನೋಡಿದ್ರವರು ಅವರಿಗೆಲ್ಲ ನೆನಪಾಗ್ಬೋದೆಲ್ಲ. ನೋಡಿ, ಕತ್ತಿ ಆಚೆ ಇಡ್ಲಿಕ್ಕೆ ಹೇಳಿದ್ದೀರಿ ನೀವು ನಿನ್ನೆ ಕಮೆಂಟಲ್ಲಿ. ಬೀಚ್. ಹಾಂ, ಬೀಚ್ ಎಲ್ಲ ಹೋಗಿದ್ದೇವೆ. ಬೀಚ್ ಎಲ್ಲ ಫ್ಯಾಮಿಲಿ ಜೊತೆ, ಆಲ್ಮೋಸ್ಟ್ ಫ್ಯಾಮಿಲಿ ಜೊತೆ ಹೋದ್ದು ಜಾಸ್ತಿ. ಭಾವನ ಜೊತೆ, ನನ್ನ ತಮ್ಮ. ಸೊ ಆಲ್ಮೋಸ್ಟ್ ನಾವು ಫ್ಯಾಮಿಲಿ ಜೊತೆನೇ ಹೋಗಿದ್ದು ಮೀಟ್ ಆಗಲಿಕ್ಕೆಲ್ಲ. ಮತ್ತೆಂತ, ನೀವೆಂತ ಲವ್ ಮಾಡಿದ ನಂತರ ಫುಲ್ ಖುಷಿಯಾ ಏನಾದರೂ ಸ್ಯಾಡ್ ಸ್ಟೋರಿ ಉಂಟಾ? ಹ್ಯಾಪಿಯಾ? ನಾನು ಸಿಕ್ಕಿದ್ದು ನಿಮಗೆ ಪುಣ್ಯ ಅಂತ ಅನಿಸ್ತದ ಅಥವಾ ಯಾಕೆ ಸಿಕ್ಕಿದ್ಲ ಅಂತ ಆಗ್ತದ? ಒಮ್ಮೆ ಆಗ್ತದೆ ಯಾಕೆ ಸಿಕ್ಕಿದ್ಲು ಅಂತ. ಅಲ್ಲ, ನಿಮ್ಗೆ ನನ್ನಂತ ಹುಡುಗಿ ಸಿಗ್ಬೋದಾ? ಸಿಗದೇನು, ನಿಮ್ಗಿಂತ ಒಳ್ಳೆ ಜನ. ಓಕೆ, ನನ್ನಲ್ಲಿ ಎಂತ ಇಷ್ಟ ಆಯ್ತು ನಿಮ್ಗೆ ಹೇಳಿ? ಗುಣ ಒಳ್ಳೆ ಗುಣವಾ? ಅದೊಂದ್ಸಲ ಹೇಳಿ ಅಲ್ಲ, ನಂಗೆ ಸಹ ಖುಷಿ ಆಗ್ತದೆ. ಹೇಳಿ ಒಂದು ಯಾವ್ದಾದ್ರು ಹೇಳಿ. ಯಾವ ಗುಣ? ಒಂದು ಗುಣ ಹೇಳಿ, ಒಂದು ಗುಣ ಹೇಳಿ, ಯಾವ್ದು ಸಾಕು. ಹಾಗಾದ್ರೆ ಇಲ್ವೇ ಇಲ್ವಾ? ಯಾವ ಗುಣ ಇಷ್ಟ? ಎಲ್ಲ ಓಪನ್ ಆಗಿ ಹೇಳ್ತಾಳೆ, ಯಾವುದನ್ನು ಮುಚ್ಚುಮರೆ ಮಾಡುದಿಲ್ಲ ಅಷ್ಟೇ, ಅದು ಖುಷಿ ಆಗ್ತದೆ. ಆಕ್ಚುಲಿ ನಮ್ಗೆ ಮದುವೆಗಿಂತ ಮುಂಚೆನೆ ನನ್ನ ಮೊಬೈಲ್ ಲಾಕ್ ಇವರಿಗೆ ಗೊತ್ತಿತ್ತು, ಇವರ ಮೊಬೈಲ್ ಲಾಕ್ ನಂಗೆ ಗೊತ್ತಿತ್ತು. ಸೊ ಅಷ್ಟು ಪಾಸ್ವರ್ಡ್, ಅದು ಇನ್ಸ್ಟಾಗ್ರಾಮ್ ಎಲ್ಲವೂ ಅಕೌಂಟ್ ಇತ್ತು ಇವರ ಹತ್ರ ಕೂಡ, ನನ್ನ ಹತ್ರ ಕೂಡ ಇತ್ತು. ಸೊ ಅಷ್ಟು ಎಂತ ಟ್ರಸ್ಟ್ ಇತ್ತು, ಬಿಲೀವ್ ಇತ್ತು ನಮಗೆ. ಮತ್ತೆ ಎಲ್ಲಿಗೆ ಹೋಯ್ತು ವಿಷಯ? ಹಾಂ, ಈಗ ಇವರು ನನಗೆ 1 ವರ್ಷ ಸೀನಿಯರ್ ಆಗಿದ್ರು ಕಾಲೇಜಲ್ಲಿ, ಬಟ್ ಇವರ ಏಜಲ್ಲಿ ನನಗೆ 3 ಇಯರ್ ಡಿಫ್ರೆನ್ಸ್ ಉಂಟು. ಮತ್ತು ಮೊನ್ನೆ ಕ್ವಶನ್ ಎಂತ ಕೇಳಿದ್ರಪ್ಪ ನೀವು? ಕ್ವಶನ್ಗೆ ಎಂದಿರ್ದು ಅದನ್ನು, ಅದೇ ರಿಲೇಷನ್ ಅಂತ ಹೇಳಿದೆ ಅಲ್ವಾ? ಮತ್ತೆ ಅಂತ ಮೀಟ್ ಆದ್ದು ಹೇಳಿದೆ. ಸೊ ನೀವು ಫಸ್ಟ್ ನಮ್ಮ ಮನೆಗೆ ಬಂದದ್ದು ಯಾವಾಗ? ಬೆಳಿಗ್ಗೆ 6 ಗಂಟೆಗೆ. ಬೆಳಿಗ್ಗೆ 6 ಗಂಟೆಗೆ ಕ್ಯಾಂಪ್ಗೆ ಹೋಗಿ ಕೆಲಸಕ್ಕೆ ಹೋಗ್ತಿದ್ರು ಇವರು. ಡಿಗ್ರಿ ಆದ ನಂತರ ಕ್ಯಾಂಪ್ಗೆ ಕೆಲಸಕ್ಕೆ ಹೋಗ್ತಿದ್ರು. ಆಗ ನನ್ನ ನೋಡಲಿಕ್ಕೆ ಬೆಳಿಗ್ಗೆ ಅಲ್ಲ ನನ್ನ ತಮ್ಮನನ್ನು ಒಂದು ಕ್ಯಾಂಪಿಗೆ ಕರ್ಕೊಂಡು ಹೋಗ್ಲಿಕ್ಕಿತ್ತು. ನನ್ನ ತೀರಿ ಹೋದ ತಮ್ಮ ಇದ್ದಾನಲ್ವಾ, ಸೊ ಅವನನ್ನು ಕ್ಯಾಂಪಿಗೆ ಕರ್ಕೊಂಡು ಹೋಗ್ಲಿಕ್ಕಿತ್ತು. ಪಾಪ 5 ಗಂಟೆ ಬೆಳಿಗ್ಗೆ ಬಂದಿದ್ದಾರೆ ಇವರು. ಬೆಳಿಗ್ಗೆ 5 ಗಂಟೆಗೆ ಬಂದು ಅವನು ಕರ್ಕೊಂಡು ಹೋಗಿದ್ದಾರೆ. ಸೊ ಅದೊಂದು ಬಾಂಡಿಂಗ್ ಇತ್ತು ಇವರಿಗೆ ಮತ್ತು ನನ್ನ ತಮ್ಮನಿಗೆ. 2 ಸಲ ಕರ್ಕೊಂಡು ಹೋಗಿದ್ದಾರೆ. ಮಡಿಕೇರಿ ಕ್ಯಾಂಪಿಗೆ ಹೋಗ್ಲಿಕ್ಕಿತ್ತು, NCC ಇದ್ದು. ಸೊ ಹಾಗಾಗಿ ಮತ್ತೆ ತುಂಬ ಬೇಜಾರಾದ ದಿನ ಯಾವುದು ಲವ್ ಮಾಡಿದ್ದು ಟೈಮಲ್ಲಿ? ಬೇಜಾರಾದ ನೆನಪಿಲ್ವಾ?
ನೆನಪಿಲ್ವಾ? ನಾನಲ್ಲಿ ಪುತ್ತೂರಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಎಂತ ಗೊತ್ತಂತ, ರೆಸ್ಟೋರೆಂಟಿಗೆ ನಮಗೆ ಪಾರ್ಟಿ ಇತ್ತು, ಆಫೀಸ್ ಕಡೆಯಿಂದ ಪಾರ್ಟಿ ಇತ್ತು. ಸೊ ಹಾಗಾಗಿ ನಾವು ರೆಸ್ಟೋರೆಂಟಿಗೆ ಹೋಗಿದ್ವಿ. ಹಾಗೆ ನನಗೆ ಗೊತ್ತಿರಲಿಲ್ಲ, ನಾನು ಮೊಬೈಲ್ ನಂದು ಸೈಲೆಂಟ್ ಆಗಿತ್ತು, ನಾನು ಮೊಬೈಲನ್ನು ಮಡಚಿಟ್ಟಿದ್ದೆ. ನಾವೆಲ್ಲ ಮಾತಾಡ್ತಿದ್ವಿ, ಮತ್ತು ಊಟ ಎಲ್ಲ ಮಾಡ್ತಾಯಿದ್ವಿ, ಇದೆಲ್ಲ ಡಿನ್ನರ್ ಎಲ್ಲ ಮಾಡ್ತಿದ್ವಿ. ಸಂಜೆ 7:30 ಗಂಟೆ ಆಗಿದ್ದೆ. ಇವ್ರು ಕಾಲ್ ತೆಗೆಯೋದಿಲ್ಲ. ನಾನು ಎಲ್ಲಿ ಹೋಗಿದ್ದೇನೆ ಅಂತ ಹೇಳಿದ್ದೇನೆ ಇವರಿಗೆ. ಸೊ ಕಾಲ್ ತೆಗೆಯೋದಿಲ್ಲ ಏನಪ್ಪ ಅಂತ ಹೇಳಿ ಇವರು ಸೀದಾ ಬಂದದ್ದು ಮನೆಗೆ, ಇದು ರೆಸ್ಟೋರೆಂಟಿಗೆ ಬರುವಾಗ ಈಗ ಕಾಲ್ ದೆಪ್ಪರ ಅಪ್ಪುಜ ಅಂತ ಬೈದದ್ದು ಮಾರ ನನಗೆ. ಎಲ್ಲ ಇದ್ರು, ಸ್ಟಾಫ್ನವರೆಲ್ಲ ಇದ್ರು. ಇವರು ಬೈದದ್ದು ನನಗೆ, ಆಯ್ತಾ, ನಿಂಗೆ ಕಾಲ್ ದೆಪ್ಪರ ಅಪ್ಪುಜ, ನಿಂಗೆ ಕಾಲ್ ತೆಗಿಲಿಕ್ಕೆ ಆಗೋದಿಲ್ವಾ ಅಂತ ಬರ್ಪನ ಜನ ನನ್ನನ್ನು ಇಳ್ಕೊಂಡು ಹೋದದಾಯ್ತಾ. ಮದುವೆ ಆಗಿ ಹೆಂಡತಿಯನ್ನು ಇಳ್ಕೊಂಡು ಹೋದಾಗೆ ಆಗಿದೆ ಆಯ್ತಾ. ಹಾಗೆ ಎಲ್ಲರೂ ಕೇಳಿದ್ರು, ಯಾರಿಗೆ ಗೊತ್ತಿಲ್ಲ ನಮ್ಮ ಲವ್ ಸ್ಟೋರಿ ಎಲ್ಲ ಗೊತ್ತಾಯ್ತಾ. ಎಲ್ಲರೂ ಕೇಳಿದ್ರು ಯಾರು ಅಂತ. ನಾನು ಸುಮ್ಮನೆ ಎಂಥದೇ ಎಲ್ಲ ಹೇಳಿ ಮ್ಯಾನೇಜ್ ಮಾಡಿ ಕೂಗಿಕೊಂಡೇ ಬಂದದ್ದು. ಇವರು ನನ್ನ ಮನೆ ತನಕ ಕೂಗಿಕೊಂಡೆ ಮನೆ ತನಕ ಬಂದಿದ್ದೆ. ಸೊ ನಮ್ಮ ಲೈಫಲ್ಲಿ ನಾವು ತುಂಬ ಬೇಜಾರಾದ ದಿನ ಅಂತ ಹೇಳಿದರೆ ಅದು ಮಾತ್ರ. ಅಂದರೆ ಲವ್ ಲೈಫಲ್ಲಿ. ಈಗ ಮ್ಯಾರೇಜ್ ಲೈಫಲ್ಲಿ ತುಂಬ ಹ್ಯಾಪಿಯಾಗಿದ್ದೇವೆ, ಬೇಜಾರು ಅಂತ ಎಂತ ಇಲ್ಲ. ನೋಡ, ಇನ್ನು ನಾಳೆ ವಿಡಿಯೋ ಕಂಟಿನ್ಯೂ ಮಾಡುವ. ನೆನಪು ಬರ್ತಿಲ್ಲ ಕೆಲವು ವಿಷಯ ಎಲ್ಲ. ಸೊ ನಾಳೆ ಒಂದು ಅಪ್ಡೇಟ್ ಇತ್ತು. ಏನು ಅಂತ ಹೇಳಿದರೆ, ನಾನು ಅದೇ ಕಾಂಪಿಟೇಷನ್ ಇಟ್ಟಿದ್ದೇನಲ್ವಾ ಚಿಲ್ಡ್ರನ್ಸಿಗೆ, ಸ್ಮೈಲ್ ಪ್ಲೀಸ್ ಕಂದಮ್ಮ. ಸೊ ಆ ಕಾಂಪಿಟೇಷನ್ಗೆ ನಾನು ಈ ಸಲ ಎಂಟ್ರಿ ಫೀಸ್ ಇಟ್ಟಿದ್ದೇನೆ. ಯಾಕೆ ಅಂತ ನಾನು ಆಲ್ರೆಡಿ ಅದರಲ್ಲಿ ರೀಸನ್ ಹಾಕಿದ್ದೇನೆ, ವಿಶೇಷ ಸೂಚನೆ ಅಂತ. ಸೊ ನಾನು ಇಷ್ಟರವರೆಗೆ ಫ್ರೀಯಾಗಿ ಮಾಡ್ತಾ ಇದ್ದೆ, ಕಪಲ್ಸ್ದಾಗಿರ್ಬೋದು, ಚಿಲ್ಡ್ರನ್ಸ್ದಾಗಿರ್ಬೋದು, ಮತ್ತೇನು ಗುರುಗಳ ದಿನಾಚರಣೆ, ಶಿಕ್ಷಕರ ದಿನಾಚರಣೆ, ಅದಕ್ಕೆಲ್ಲ ನಾನು ಫ್ರೀಯಾಗಿ ಮಾಡಿದ್ದೆ. ಸೊ ಫ್ರೀಯಾಗಿ ಮಾಡಿದ್ರು ಕೂಡ ತುಂಬ ಜನ ಹೇಳ್ತಾ ಇದ್ರು ಹಾಗೆ ಹೀಗೆ, ಅದರಲ್ಲಿ ಗೋಲ್ಮಾಲ್ ಮಾಡ್ತಾಳೆ ಹಾಗೆ ಹೀಗೆ ಅಂತ. ಸೊ ಫ್ರೀಯಾಗಿ ಕೊಟ್ಟು ತಪ್ಪಾಯ್ತು ಅಂತ ಆಗಿತ್ತು ನನಗೆ ಲಾಸ್ಟ್ ಟೈಮು. ಸೊ ನನಗೆ ಅಷ್ಟು ಬೇಜಾರು. ನಾನು ಅದು ಕಮೆಂಟ್ ಇದು ನಾನು ನಿಮಗೆ ವಿಡಿಯೋ ಮಾಡಿ ಕೂಡ ಹಾಕಿದ್ದೆ. ಸೊ ಅದಕ್ಕೆ ಈ ಸಲ ನಾನು ಎಂಟ್ರಿ ಫೀಸ್ ಇಟ್ಟೆ. ಎಂಟ್ರಿ ಫೀಸ್ ಮತ್ತು ಇನ್ನು ಹೇಳಬಾರ್ದು ಇವಳು ಹಣ ಮಾಡಲಿಕ್ಕೋಸ್ಕರ ಎಂಟ್ರಿ ಫೀಸ್ ಇಟ್ಲು ಅಂತ, ಖಂಡಿತ ಇಲ್ಲ. ಅದರಲ್ಲಿ ಟೋಟಲ್ ಆಗಿ 5,500 ರೂಪಾಯಿ ಪ್ರೈಸ್ಗೆ ಹೋಗುತ್ತೆ. ಸೊ ನೆಕ್ಸ್ಟ್ ಅದರಲ್ಲಿ ಏನು ಉಳಿತದೆ, ನಾನು ಆಲ್ರೆಡಿ ನಿಮಗೆ ನನ್ನ ಡೈಲಿ ವ್ಲಾಗ್ ನೋಡೋರಿಗೆ ಗೊತ್ತಿರ್ಬೋದು, ನಾನು ಯೂಟ್ಯೂಬ್ ಕಡೆಯಿಂದ ಬಂದ ಪೇಮೆಂಟಲ್ಲೂ ಕೂಡ 20% ಗೌರ್ಮೆಂಟ್ ಸ್ಕೂಲನ್ನು ಕಲಿಯುವಂಥ ಬಡ ವಿದ್ಯಾರ್ಥಿಗೆ ಕೊಡ್ತಾ ಇದ್ದೇನೆ. ಸೊ ಅದೇ ರೀತಿ ಇದು ತುಂಬ ಹೆಲ್ಪ್ ಆಗ್ಬೋದು ನನಗೆ. ಯಾಕಂತ ಹೇಳಿದರೆ ನಾನು ಇಷ್ಟರವರೆಗೆ ಸ್ವಲ್ಪ ಮಾತ್ರ ಇದು ಮಾಡ್ತಿದ್ದು. ಒಂದು ಇದರಲ್ಲಿ ಜಾಸ್ತಿ ಹಣ ಕಲೆಕ್ಟ್ ಆದರೆ ಸೊ ಒಂದು 5ರಿಂದ 10 ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಬೋದು. ಸೊ ಮತ್ತೊಂದು ಇಂಟೆನ್ಷನ್ ಕೂಡ ಇದೆ, ಅದನ್ನು ನಾನು ವ್ಲಾಗಲ್ಲಿ ಹೇಳ್ತೇನೆ. ಸೊ 2 ಇಂಟೆನ್ಷನನ್ನು ಇಟ್ಕೊಂಡು ಈ ಸಲ ಎಂಟ್ರಿ ಫೀಸ್ ಇಟ್ಟಿದ್ದೇನೆ. ಇದರಲ್ಲಿ 1 ರೂಪಾಯಿ ಕೂಡ ನನಗೆ ಬೇಡ, ಅದೊಂದು ಕನ್ಫರ್ಮ್ ಆಗಿ ಹೇಳ್ತೇನೆ, ಅದೊಂದು ಕ್ಲಾರಿಟಿ ಇರಲಿ. ಮತ್ತು ಅದಕ್ಕೂ ಹೇಳಬೇಡಿ ನನಗೆ. ಸೊ ವಿನ್ನರ್ ಕೂಡ ಅಷ್ಟೇ, ಆಲ್ರೆಡಿ ಹೇಳಿದಾಗೆ ಒಂದು ಅದೃಷ್ಟಶಾಲಿ ವಿನ್ನರ್, ಮತ್ತೊಂದು ಹೈಯೆಸ್ಟ್ ಲೈಕ್, ಮತ್ತೊಂದು ಬೆಸ್ಟ್ ಪಿಕ್. ಸೊ ಇದರಲ್ಲಿ ಯಾವುದೇ ರೀತಿಯ ಮೋಸ ಇಲ್ಲ. ಆ್ಯಂಡ್ ಇಷ್ಟನ್ನು ಹೇಳಬೇಕಿತ್ತು ನನಗೆ. ಸೊ ಇದನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತು. ಸೊ ನಾಳೆ ನೋಡಿದ್ರೆ ಸಿಗೋಣ. ಅಲ್ಲಿ ತನಕ ಬೈ, ಟೇಕ್ ಕೇರ್.